ಡಾಕ್ಟರ್ sarojinimahishivaradi ಜಾರಿಗೆ ಆಗ್ರಹಿಸಿ ನಡೆಯುತ್ತಿರುವ ಕರ್ನಾಟಕ ಬಂದ್ಗೆ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಸ್ಪಂದನೆ ವ್ಯಕ್ತವಾಗಿಲ್ಲ. ಕೃಷ್ಣನಗರಿ ಸೇರಿದಂತೆ ಉಡುಪಿ ಜಿಲ್ಲೆಯಾದ್ಯಂತ ಜನಜೀವನ ಎಂದಿನಂತೆ ಸಹಜ ಸ್ಥಿತಿಯಲ್ಲಿದೆ. ಮುಖ್ಯವಾಗಿ ಯಾವುದೇ ಸಂಘಟನೆಗಳು ಕೂಡ ಉಡುಪಿಯಲ್ಲಿ ಬಂದ್ ನಡೆಸುವಂತೆ ಕರೆಯನ್ನು ಕೂಡ ನೀಡಿಲ್ಲ. ಹೀಗಾಗಿ ಬಂದ್ ಇರುವ ವಿಷಯ ಜಿಲ್ಲೆಯ ಜನತೆಗೆ ತಿಳಿದೇ ಇಲ್ಲವೇನು ಎಂಬಂತೆ ಜನಜೀವನ ಎಂದಿನಂತಿತ್ತು. ಈ ಸಂಬಂಧ ಪ್ರತಿಕ್ರಿಯೆ ನೀಡಿರುವ ಜಯ ಕರ್ನಾಟಕ ಸಂಘಟನೆಯ ಮುಖಂಡರು, sarojinimahishivaradi ಜಾರಿ ಹೋರಾಟಕ್ಕೆ ನಮ್ಮ ಬೆಂಬಲವಿದೆ. ಆದರೆ ಬಂದ್ ಮಾಡುವುದರಿಂದ ಜನಸಾಮಾನ್ಯರಿಗೆ ಸಮಸ್ಯೆಯಾಗುತ್ತಿದೆ. ಈಗಾಗಲೇ ನೋಟ್ ಬ್ಯಾನ್ ಮತ್ತು ಜಿಎಸ್ಟಿಯಿಂದ ಜನ ಹೈರಾಣಾಗಿದ್ದಾರೆ. ಮತ್ತೆ ಬಂದ್ ಆಚರಿಸುವುದರಿಂದ ಜನಸಾಮಾನ್ಯರ ಸಮಸ್ಯೆ ಹೆಚ್ಚಾಗುತ್ತಿದೆ ಎಂದು ಹೇಳಿದ್ದಾರೆ. ರಾಜ್ಯದ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಮೊದಲ ಪ್ರಾಶಸ್ತ್ಯ ನೀಡಲೇಬೇಕು. ಇದರಲ್ಲಿ ಎರಡು ಮಾತೇ ಇಲ್ಲ. ಐಟಿಬಿಟಿ, ಟೋಲ್ ಗೇಟ್ ಹೀಗೆ ಯಾವುದೇ ಸಂಸ್ಥೆಯಾದರೂ ಕನ್ನಡಿಗರನ್ನ ಪ್ರಥಮವಾಗಿ ಪರಿಗಣಿಸಬೇಕು. ಕನ್ನಡ ಪರ ಹೋರಾಟಕ್ಕೆ ಬೆಂಬಲ ನೀಡಲು ಜಯ ಕರ್ನಾಟಕ ಸದಾ ಸಿದ್ಧವಾಗಿದೆ. ಆದರೆ ಬಂದ್ ನಡೆಸಿ ಜನರಿಗೆ ತೊಂದರೆ ನೀಡಲು ನಮ್ಮ ಸಂಘಟನೆ ಬಯಸುವುದಿಲ್ಲ ಅಂತ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷ ಸತೀಶ್ ಪೂಜಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಡಾಕ್ಟರ್ ಮಹಿಷಿವರ್ದಿನಿ ಅವರು ಏನೋ ತನ್ನ ಇದನ್ನು ಕರೆದಿದ್ದಾರೆ. ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನಿದೆ. ಕನ್ನಡಿಗರಿಗೆ ಯಾವತ್ತೂ ಅನ್ಯಾಯ ಆಗಬಾರ್ದು. ಕನ್ನಡಿಗರಿಗೆ ಪ್ರತಿಯೊಂದು ಇದರಲ್ಲಿ ಕೆಲಸ ಸಿಗಬೇಕು. ಏನಿದೆ ಟೋಲ್ ಗೇಟ್ ಅಲ್ಲಿ ಆಗಿರ್ಬೋದು, ನಮ್ದು ಪ್ರತಿಯೊಂದು ಐಟಿಬಿಟಿ ಕಂಪನಿಯಲ್ಲಿ ಆಗಿರ್ಬೋದು, ಕನ್ನಡಿಗರಿಗೆ ಪ್ರತಿಯೊಂದು ಹುದ್ದೆಯನ್ನ 100% 75% ಕನ್ನಡಿಗರಿಗೆ ಉದ್ಯೋಗವನ್ನು ಕೊಡಲೇಬೇಕು. ಈ ಕನ್ನಡಿಗರಿಗೆ ಉದ್ಯೋಗವನ್ನು ಕೊಟ್ಟಾಗ ಇಲ್ಲಿನ ನಮ್ಮ ಏನಿದೆ ಕನ್ನಡ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಕನ್ನಡಿಗರೇ ಆಗಿರ್ಬೋದು ತುಂಬಾ ಅನುಕೂಲ ಆಗ್ತದೆ. ಹಾಗೆ ಮುಂದಿನ ದಿನದಲ್ಲಿ ಸಹ ನಾವು ಯಾವುದೇ ಬಂದ್ಗೆ ಬೆಂಬಲವನ್ನು ಕೊಡುವುದಿಲ್ಲ. ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳುತ್ತಾ